ನಮಸ್ಕಾರ ವೀಕ್ಷಕರೇ, ಯೆನೆಪೋಯ ಡೀಮ್ ಟು ಬಿ ಯೂನಿವರ್ಸಿಟಿ ಅರ್ಪಿಸುವಂತಹ ಎನ್ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾವು ಎನ್ ಆರೋಗ್ಯ ಸಂಚಿಕೆಯ ಮೂಲಕ ಹಲವಾರು ಒಂದು ಆರೋಗ್ಯ ಸಂಬಂಧಿ ಸಮಸ್ಯೆಗಳ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಂಡು ಬಂದಿದ್ದೀವಿ. ಈ ಒಂದು ಆರೋಗ್ಯ ಸಮಸ್ಯೆಗಳಿಂದ ಹೇಗೆ ನಾವು ಹೊರಗೆ ಬರಬಹುದು ಅಥವಾ ಯಾವ ರೀತಿ ಚಿಕಿತ್ಸೆಗಳನ್ನು ಪಡೆದುಕೊಳ್ಬಹುದು ಅನ್ನುವಂಥದ್ದನ್ನು ನಾವು ಯೆನೆಪೋಯ ಆಸ್ಪತ್ರೆಯ ಒಂದು ತಜ್ಞ ವೈದ್ಯರಿಂದ ನಾವು ನಿರಂತರವಾಗಿ ಮಾಹಿತಿಯನ್ನು ಪಡೆದುಕೊಂಡು ಬರ್ತಾ ಇದ್ದೀವಿ. ಹಾಗೆಯೇ ಇವತ್ತಿನ ಸಂಚಿಕೆಯಲ್ಲಿ ನಾವು ಬಾಯಿಯ ಕ್ಯಾನ್ಸರ್ ಅನ್ನುವಂಥ ವಿಚಾರದ ಬಗ್ಗೆ ನಾವು ವೈದ್ಯರ ಜೊತೆಗೆ ಸಮಾಲೋಚನೆಯನ್ನು ಮಾಡೋದಿದ್ದೀವಿ. ಇವತ್ತು ಬಾಯಿಯ ಕ್ಯಾನ್ಸರ್ ಅನ್ನುವಂಥ ವಿಚಾರದ ಬಗ್ಗೆ ನಮಗೆ ವೈದ್ಯರು ಒಂದು ಮಾಹಿತಿಯನ್ನು ತಿಳಿಸಿಕೊಡ್ತಾರೆ. ಇವತ್ತು ನಮ್ಮ ಜೊತೆಗೆ ಇರುವಂಥವರು ಡಾಕ್ಟರ್ ಪ್ರಭು. ಇವರು ಯೆನೆಪೋಯ ಡೆಂಟಲ್ ಕಾಲೇಜಿನ ರೋಗ ಪತ್ತೆ ಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಲ್ಲಿನ ಜೊತೆಗೆ ಬಾಯಿಗೆ ಸಂಬಂಧಪಟ್ಟಂತಹ ಎಲ್ಲ ರೋಗಗಳ ಪತ್ತೆಯ ಬಗ್ಗೆ ಒಂದು ವಿಶೇಷ ಪರಿಣಿತಿಯನ್ನು ಕೂಡ ಇವರು ಪಡೆದುಕೊಂಡಿದ್ದಾರೆ. BDS ಹಾಗೂ MDS ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಜೊತೆಗೆ ಬಾಯಿಗೆ ಸಂಬಂಧಪಟ್ಟಂತಹ ಎಲ್ಲ ರೀತಿಯ ಕ್ಯಾನ್ಸರ್ ಮತ್ತು ಗಡ್ಡೆಗಳ ವಿಚಾರದಲ್ಲಿ ಒಂದು ರಿಸರ್ಚನ್ನು ಕೂಡ ಇವರು ಮಾಡಿದ್ದಾರೆ. ತಮ್ಮ ಸಂಶೋಧನಾ ಪ್ರಬಂಧವನ್ನು ಇವರು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಕಾನ್ಫರೆನ್ಸ್ಗಳಲ್ಲಿ ಮಂಡನೆ ಮಾಡಿದ್ದಾರೆ. ಈ ಮೂಲಕ ತಮ್ಮ ಒಂದು ವಿಚಾರಧಾರೆಯನ್ನು ಹೊರ ಜಗತ್ತಿಗೆ ಇವರು ತಿಳಿಸಿರುವಂಥದ್ದು. ಹಾಗೆಯೇ ಇವರ ಒಂದು ಭಾರತ ಸರ್ಕಾರ ಮತ್ತು ದಂತ ವೈದ್ಯಕೀಯ ಸಂಘಗಳಿಂದ ಪ್ರಶಸ್ತಿಯನ್ನು ಕೂಡ ಇವರು ಪಡೆದುಕೊಂಡಿರುವಂಥವರು. ಡಾಕ್ಟರ್ ಸುಧೀಂದ್ರ ಪ್ರಭು ಅವರು ನಮ್ಮ ಜೊತೆ ಇವತ್ತು ಮಾಹಿತಿಯನ್ನು ನೀಡೋದಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಥ್ಯಾಂಕ್ ಯು. ಸರ್, ಬಾಯಿಯ ಕ್ಯಾನ್ಸರ್ ಅನ್ನುವಂಥದ್ರ ಬಗ್ಗೆ ನಾವು ಇವತ್ತು ಒಂದು ಮಾಹಿತಿಯನ್ನು ಪಡೆದುಕೊಳ್ಳೋದಕ್ಕೆ ಇರುವಂಥದ್ದು. ಈ ಬಾಯಿಯ ಕ್ಯಾನ್ಸರ್ ಅಥವಾ ಗಡ್ಡೆಗಳು, ಇದರಲ್ಲಿರುವಂತಹ ವಿಧಗಳು ಯಾವುದೆಲ್ಲ ಅನ್ನುವಂಥದ್ದು ಸರ್? ಮೊದಲನೇದಾಗಿ ನಾನು ಹೇಳ್ತಕ್ಕಂಥದ್ದಂದರೆ, ಬಾಯಲ್ಲಿ ಆಗುವಂಥ ಈ ಗಡ್ಡೆಗಳು ಅಥವಾ ಸ್ವೆಲ್ಲಿಂಗ್ ನಾವೇನಂತೇವೆ ಅಥವಾ ಹುಣ್ಣುಗಳು ಪ್ರತಿಯೊಂದು ಕೂಡ ಕ್ಯಾನ್ಸರ್ ಅಂತ ಹೆದರುವ ಅವಶ್ಯಕತೆ ಇಲ್ಲ. ಈಗ ಒಂದು ಸಣ್ಣ ಹುಣ್ಣಾಗುವಂಥ ಒಂದು ಉದ್ದೇಶ, ಈಗ ಕೆಲವು ಬಾರಿ ಹುಣ್ಣುಗಳು ಈ ರಿಕರೆಂಟ್ ಆಪ್ತಸ್ ಅಲ್ಸರ್ ಅಂತೇವೆ. ನಮ್ಮ ವಿಟಮಿನ್ ಕಡಿಮೆ ಆಗೋದ್ರಿಂದ ಅಥವಾ ಒತ್ತಡದಿಂದ ಅಥವಾ ಬೇರೆ ಯಾವುದರಿಂದ ಅಥವಾ ಒಂದು ಹಲ್ಲಿನ ಒಂದು ಡೆಂಚರ್ ಆಗಿರ್ತೇವೆ, ಹಲ್ಲಿನ ಸೆಟ್ ಹಾಕಿರ್ತೇವೆ, ಅದರಿಂದ ಆಗುವಂಥ ಒಂದು ಸಣ್ಣ ಒಂದು ಹುಣ್ಣಿನಿಂದ ಆಗಿದ್ರೆ ಅದು ಒಂದು ಸಣ್ಣ ಒಂದು ರೀತಿಯ ಹುಣ್ಣಾದ್ರೆ ಅದಕ್ಕೆ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಬಾಯಲ್ಲಿ ಆಗುವಂಥ ಪ್ರತಿಯೊಂದು ಗಡ್ಡೆ ಕೂಡ ಕ್ಯಾನ್ಸರ್ ಅಲ್ಲ. ಈಗ ನಾವು ಚಿತ್ರದಲ್ಲಿ ತೋರಿಸಿದ ಹಾಗೆ ಸುಮಾರು ರೀತಿಯ ಒಂದು ಗಡ್ಡೆಗಳು ಬಾಯಿಗೆ ಮತ್ತು ಮುಖದ ಒಂದು ಸ್ಥಳದಲ್ಲಿ ಆಗ್ತದೆ. ಅದು ಈ ನಾವು ಹಲ್ಲಿನ ಕ್ಯಾವಿಟಿ ಅಂದ್ರೆ ಕೇರೀಸ್ ಆಗೋದ್ರಿಂದ ಹಲ್ಲಿನ ಹುಳುವಿಂದ ಅದು ಸೋಂಕಾಗಿ ಇನ್ಫೆಕ್ಷನ್ ಆಗಿ ಗಡ್ಡೆಗಳಾಗ್ಬೋದು. ಅಥವಾ ನಾವು ಈ ಲಾಲಾರಸ ಗ್ರಂಥಿ ಇದೆ ಬಾಯಿನಲ್ಲಿ, ಆ ಲಾಲಾರಸ ಗ್ರಂಥಿ ಕೂಡ ಅದು ದೊಡ್ಡದಾದರೆ ಅದರಿಂದ ಒಂದು ಗಡ್ಡೆಗಳಾಗ್ಬೋದು. ಇಲ್ಲ ಕೆಲವು ಕಂದು ಮಚ್ಚೆಗಳಿರ್ತದೆ ಬಾಯಿನಲ್ಲಿ ಇರುವಂಥ ಪ್ರತಿಯೊಂದು ಕಂದು ಮಚ್ಚೆ ಕೂಡ ಕ್ಯಾನ್ಸರ್ ಅಂತ ನಾವು ಅಂತ ಹೆದರು ಅವಶ್ಯಕತೆ ಇಲ್ಲ. ಆದರೆ ಅದು ದೊಡ್ಡದಾಗ್ತಾ ಹೋದರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ಬೋದು. ಹಾಗಾಗಿ ವಿವಿಧ ರೀತಿಯಾದಂತಹ ಗಡ್ಡೆಗಳಿರ್ತದೆ. ಆದರೆ ಪ್ರತಿಯೊಂದು ಕೂಡ ಮಾರಣಾಂತಿಕವಾದಂತಹ ಕ್ಯಾನ್ಸರ್ ಅಲ್ಲ. ಅದನ್ನು ತಜ್ಞ ವೈದ್ಯರಿಂದಲೇ ಮೊದಲನೇದಾಗಿ ನೀವು ಮಾಡಬೇಕಾದದ್ದು, ಅಂಥ ಒಂದು ಲಕ್ಷಣಗಳು ಕಂಡು ಬಂದಾಗ ನೀವು ಹತ್ತಿರದ ಒಂದು ದಂತ ವೈದ್ಯರನ್ನು ನಾವು ಭೇಟಿ ಮಾಡಬೇಕು. ದಂತ ವೈದ್ಯರಂದರೆ ಬರೀ ಹಲ್ಲಿಗೆ ಸಂಬಂಧಪಟ್ಟ ವಿಷಯಗಳನ್ನು ಮಾತ್ರ ಅವರು ಪರಿಣಿತಿ ಪಡೆದವರಲ್ಲ. ಅವರಿಗೆ BDS ಮತ್ತು MDS ಅಲ್ಲಿ ನಾವು ಬಾಯಿ ಮತ್ತು ಮುಖದ ಬಗ್ಗೆ ಎಲ್ಲ ರೀತಿಯ ರೋಗಗಳ ಬಗ್ಗೆ ನಾವು ಅವರಿಗೆ ಪರಿಣಿತಿಯನ್ನು ಕೊಟ್ಟಿರ್ತೇವೆ. ಅಂದರೆ ದೇಹದಲ್ಲಿ ಆಗುವಂಥ ಎಲ್ಲ ರೋಗಗಳಿಗೂ ಬಾಯಿಯ ಲಕ್ಷಣಗಳು ಕಾಣುವ ಒಂದು ಸೂಚನೆ ಇರ್ತದೆ. ಹಾಗಾಗಿ ಹಲ್ಲಿನ ತಜ್ಞರನ್ನು ಮೊದಲನೇಯಾಗಿ ಭೇಟಿ ಆಗಬೇಕು. ಕ್ಯಾನ್ಸರ್ ಅಂತ ಅವರನ್ನಾದರೂ ಅಂದ್ಕೊಂಡ್ರೆ ಅವರು ಹತ್ತಿರದ ಒಂದು ದಂತ ವೈದ್ಯಕೀಯ ಕಾಲೇಜಿಗೆ ನಿಮಗೆ ಕಳಿಸಿದರೆ ಅದು ನಿಜವಾಗ್ಲೂ ಕ್ಯಾನ್ಸರ್ ಹೌದೋ ಅಲ್ಲೋ ಅನ್ನೋದ್ರ ಬಗ್ಗೆ ಮುಂದಿನ ಒಂದು ಕ್ರಮವನ್ನು ತೆಗೆದುಕೊಳ್ಳಿಕ್ಕೆ ನಿಮಗೆ ಉಪಯೋಗವನ್ನು ಆಗ್ತದೆ. ಇನ್ನು ಇದರಲ್ಲಿ ವಿಧಗಳನ್ನು ನಾವು ಹೇಗೆ ವಿಂಗಡಣೆ ಮಾಡ್ಬೋದು ಅನ್ನುವಂಥದ್ದು ಸರ್? ಅಂದರೆ ಹೇಗೆ ವಿಧಗಳನ್ನು ನಾವು ಪರಿಗಣಿಸಬಹುದು ಅನ್ನುವಂಥದ್ದು? ಅದೇ ಹೇಳಿದ ಹಾಗೆ ಒಂದು ಒಡೊಂಟೋಜೆನಿಕ್ ಸಿಸ್ಟ್ ಅಂತ ಹೇಳ್ತೇವೆ. ಒಡೊಂಟೋಜೆನಿಕ್ ಸಿಸ್ಟ್ ಅಂದರೆ ಅದು ದಂತ ಕುಳಿಗಳಿಂದ ಆಗುವಂತಹ ಕೀವು ತುಂಬಿದ ಚೀಲಗಳು. ಇನ್ನೊಂದು ಒಡೊಂಟೋಜೆನಿಕ್ ಟ್ಯೂಮರ್ಸ್ ಅಂತೇವೆ. ಅದು ದಂತ ಅಂದರೆ ಹಲ್ಲಿಗೆ ಸಂಬಂಧಪಟ್ಟದ್ದೇ ಸಣ್ಣದ ಗಡ್ಡೆಗಳು, ಅದು ಮಾರಣಾಂತಿಕ ಅಲ್ಲ. ಅದೇ ರೀತಿ ನಾವು ಈ ನಮ್ಮ ಲಾಲಾಗ್ರಸ ಗ್ರಂಥಿಗಳಿಂದ ಆಗುವಂತಹ ಒಂದು ಗಡ್ಡೆಗಳು ಕೆಲವು ಅದು ಸಣ್ಣ ಗಡ್ಡೆಗಳು, ಅದನ್ನು ನಾವು ಇವರು ನಮ್ಮ ಶಸ್ತ್ರಚಿಕಿತ್ಸೆ ತೆಗೆದುಬಿಟ್ರೆ, ಸರ್ಜಿಕಲಿ ತೆಗೆದುಬಿಟ್ರೆ ಅದೇನು ತೊಂದರೆ ಆಗೋದಿಲ್ಲ. ಆದರೆ ಅದು ಮೆಲಿಗ್ನೆನ್ಸಿ ಆದರೆ ಭಾಳ ಹೊತ್ತು ಅಂತಹ ಗಡ್ಡೆಗಳನ್ನು ಬಿಟ್ಟರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವಂಥ ಒಂದು ಚಾನ್ಸಸ್ ಇರ್ತದೆ. ಸೊ ಆದಷ್ಟು ನಾವು ಏನಾದರೂ ಗಡ್ಡೆ ಅಥವಾ ಊತ ಅಥವಾ ಒಂದು ಹುಣ್ಣು ಬಂದರೆ ನಾವು ತಜ್ಞ ವೈದ್ಯರನ್ನು ಭೇಟಿ ಮಾಡಿದರೆ ನಮಗೆ ಮುಂದಿನ ಒಂದು ಕ್ರಮವನ್ನು ತಗೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಇನ್ನು ಇದಕ್ಕೆ ಕಾರಣಗಳು ಏನು ಅಂತ ನಾವು ಹೇಳ್ಬೋದು ಸರ್? ಬಾಯಿಯ ಕ್ಯಾನ್ಸರ್ ಕಾಣಿಸಿಕೊಳ್ಳೋದಕ್ಕೆ ಯಾವೆಲ್ಲ ಕಾರಣಗಳಿಂದ ಇದು ಕಾಣಿಸಿಕೊಳ್ತದೆ ಅನ್ನುವಂಥದ್ದು?
ನೋಡಿ, ಸುಮಾರಾಗಿ 100% ಭಾಗದಲ್ಲಿ ನಾವು ನೋಡಬೇಕಾದ ಉದ್ದೇಶ ಏನಂದ್ರೆ, ಬಾಯಿಯ ಕ್ಯಾನ್ಸರ್ ಆಗುವುದಕ್ಕೆ ಕಾರಣ ತಂಬಾಕು. ವಿವಿಧ ರೀತಿಯ ತಂಬಾಕು ಉಂಟು. ತಂಬಾಕಿನಿಂದನೇ ಬರುವಂಥ ಕ್ಯಾನ್ಸರ್ಗಳು ಸಾಮಾನ್ಯವಾಗಿ ನಾವು ಕಾಣುತ್ತೇವೆ. ನಾವು ಉಳಿದಂತೆ ಹೇಳಿದಂಥ ಬೇರೆ ರೀತಿಯ ಕ್ಯಾನ್ಸರ್ಗಳು, ಲಾಲಾರಸ ಗ್ರಂಥಿಯಿಂದ ಆಗೋದು, ಅಥವಾ ಹಲ್ಲಿಗೆ ಸಂಬಂಧ ಬೇರೆ ರೀತಿಯ ಗಡ್ಡೆಗಳು, ಅಥವಾ ಬಾಯಿನಲ್ಲಿರುವ ಈ ಕಂದು ಮಚ್ಚೆಯಿಂದ ಆಗುವಂತಹ ಕ್ಯಾನ್ಸರ್ಗಳು, ಮೆಲಿಗ್ನೆಂಟ್ ಮೆಲನೋಮಾ ಅಂತ ನಾವು ಹೇಳ್ತೇವೆ, ಅವೆಲ್ಲ ಬಹಳ ಅಪರೂಪವಾಗಿ ಕಾಣುವಂಥ ವಿಷಯಗಳು. ಆದರೆ ತಂಬಾಕಿನಂತ ಬರುವಂಥ ಕ್ಯಾನ್ಸರ್ 99% ಇರ್ತದೆ. ಬಾಯಿಗೆ ಬರುವಂಥ ಕ್ಯಾನ್ಸರ್ನಲ್ಲಿ ತಂಬಾಕಿನ ಒಂದು ಪ್ರಭಾವ 99% ಇರ್ತದೆ. ಎಸ್. ಇನ್ನು ಇದನ್ನು ನಾವು ಹೇಗೆ ಗುರುತಿಸಬಹುದು ಅನ್ನುವಂತಂದ್ರೆ, ಈಗ ಬಾಯಿಯ ಕ್ಯಾನ್ಸರ್ ಬಂದರೆ ಇದರ ಒಂದು ಆರಂಭಿಕ ಲಕ್ಷಣಗಳು ಹೇಗಿರ್ತದೆ, ಅಂದರೆ ನಾವು ಹೇಗೆ ಇದನ್ನು ಒಂದು ಪರಿಗಣಿಸಬಹುದು ಇದು ಬಾಯಿಯ ಕ್ಯಾನ್ಸರ್ ಅನ್ನುವಂಥದ್ದು? ಹೌದು, ಈಗ ನೋಡಿ, ಬಾಯಿನಲ್ಲಿ ತಂಬಾಕಿನಿಂದ ಮೊದಲನೇದಾಗಿ ತಂಬಾಕು ಅಥವಾ ಗುಟ್ಕಾ ಅದರದ್ದು ಒಂದು ಹ್ಯಾಬಿಟ್ ಇರೋರಿಗೆ, ಅಥವಾ ಈ ಅಡಿಕೆಯನ್ನು ಉಪಯೋಗಿಸುವವರು, ಎಲೆ ಅಡಿಕೆ ಅಥವಾ ಬೇರೆ ಬೇರೆ ರೀತಿಯ ತಂಬಾಕಿನ ಒಂದು ಉತ್ಪನ್ನಗಳಿದೆ, ಅದನ್ನು ಉಪಯೋಗಿಸೋರಿಗೆ ಮೊದಲನೇದಾಗಿ ಬದಲಾವಣೆ ಆಗುದಂದ್ರೆ ಬಾಯಿಯಲ್ಲಿ ಒಂದು ಬಿಳಿಯ ರೀತಿಯ ಕಲೆಗಳನ್ನು ವ್ಯಕ್ತ ಆಗ್ತದೆ. ನೀವು ಆ ಚಿತ್ರದಲ್ಲಿ ಗಮನಿಸಬಹುದು, ವಿವಿಧ ರೀತಿಯಂತಹ ಬಿಳಿ ಮಚ್ಚೆಗಳು ಆಗ್ಲಿಕ್ಕೆ ಶುರು ಆಗ್ತದೆ. ಆ ಬಿಳಿ ಮಚ್ಚೆ ದೊಡ್ಡದಾಗ್ತಾ ಹೋಗ್ತದೆ. ಆದ್ರೆ ಅಲ್ಲಿಗೆ ನೀವು ಆ ತಂಬಾಕಿನ ಒಂದು ಅಭ್ಯಾಸವನ್ನು ಬಿಟ್ರೆ, ತಜ್ಞ ವೈದ್ಯರನ್ನ ಭೇಟಿ ಮಾಡಿದ್ರೆ, ಅವರಿಂದ ನೀವು ಸಲಹೆಯನ್ನು ಪಡೆದು ಅವ್ರು ಕೊಟ್ಟುವಂಥ ಕೆಲವರಂತೂ ಔಷಧಿ ಅಥವಾ ಮೆಡಿಸಿನ್ ನೀವು ತಗೊಂಡ್ರೆ, ಆಹಾರದಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಿಕೊಂಡ್ರೆ ನೀವು ಅದು ಅಲ್ಲಿಗೆ ನಿಲ್ತದೆ. ಆದರೆ ಬಿಳಿ ಮಚ್ಚೆಗಳು ಕೆಂಪಾಗ್ತಾ ಹೋದ್ರೆ ಅದು ನಿಮಗೆ ಒಂದು ಡೇಂಜರಸ್ ಅಂತೇಳಿ, ಮಾರಣಾಂತಿಕ ಲಕ್ಷಣ. ಅಂದ್ರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗ್ತದೆ ಅಂತ. ನಾವು ಆ ಕೆಂಪು ಮಚ್ಚೆ, ಅದು ಬಿಳಿಯ ಮಚ್ಚೆ ಕೆಂಪಾಗಿ ಪರಿವರ್ತನೆ ಆಗ್ತಾ ಇದ್ರೆ, ಅಥವಾ ಕೆಲವರಿಗೆ ಬಾಯಿ ಪೂರ್ತಿಯಾಗಿ ಓಪನ್ ಮಾಡ್ಲಿಕ್ಕೆ ಬರುವುದಿಲ್ಲ. ಸಾಮಾನ್ಯವಾಗಿ ನಮ್ಗೆ 3 ಬೆರಳಿನಷ್ಟು ಹಾಕುವಷ್ಟು ಬಾಯಿ ಓಪನ್ ಮಾಡಬಹುದು, ಅಷ್ಟು ಸಾಮಾನ್ಯ ಮನುಷ್ಯನಿಗೆ ಆಗ್ತದೆ. ಇವರಲ್ಲಿ ಏನಾಗ್ತದೆ, ಈ ಅಭ್ಯಾಸದಿಂದ, ತಂಬಾಕು ಗುಟ್ಕಾ ಅಥವಾ ಅಡಿಕೆ ಅಭ್ಯಾಸದಿಂದ ಈ ಬಾಯಿ 3 ಬೆರಳು ಹಾಕದೇ ಇರೋಷ್ಟು, 2 ಬೆರಳಿನಕ್ಕಿಂತ ಕಡಿಮೆ ಓಪನ್ ಮಾಡುವಷ್ಟು ಒಂದು ಆಗೋದ್ರಿಂದ ಅದು ಕೂಡ ಒಂದು ಡೇಂಜರಸ್. ಅದು ಪ್ರಿಮೆಲಿಗ್ನೆನ್ಸಿ ಹೇಳ್ತೀವಿ, ಓರಲ್ ಸಬ್ಮ್ಯೂಕಸ್ ಫೈಬ್ರೋಸಿಸ್ ಅಂತ ಹೇಳ್ತೇವೆ ನಾವು. ಅಂದ್ರೆ ಫೈಬ್ರೋಸಿಸ್ ಆಗಿ, ಈ ಭಾಗದಲ್ಲೆಲ್ಲ ಫೈಬ್ರೋಸಿಸ್ ಆಗಿ ಅವರಿಗೆ ಬಾಯಿ ಓಪನ್ ಮಾಡ್ಲಿಕ್ಕೆ ಆಗುದಿಲ್ಲ, ಬಾಯಿ ಉರಿ ಜಾಸ್ತಿ ಆಗ್ತದೆ. ಇದೆಲ್ಲ ಪ್ರಾರಂಭಿಕ ಲಕ್ಷಣಗಳನ್ನು ನಾವು ಹೇಳ್ಬಹುದಾಗಿದೆ. ಎಸ್ ಡಾಕ್ಟರ್, ನಾನು ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡೆದುಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿರಾಮವನ್ನು ತಗೊಳ್ಬೇಕು. ಎಸ್ ವೀಕ್ಷಕರು, ಇದೀಗ ಎನ್ ಆರೋಗ್ಯ ಕಾರ್ಯಕ್ರಮದಲ್ಲಿ ಒಂದು ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ಬಳಿಕ ಮತ್ತೆ ಎನ್ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ನಮ್ಮ ಜೊತೆ ಡಾಕ್ಟರ್ ಸುಧೀಂದ್ರ ಪ್ರಭು ಅವರು ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಬಾಯಿಯ ಕ್ಯಾನ್ಸರ್ನ ಬಗ್ಗೆ ನಾವು ವೈದ್ಯರ ಜೊತೆಗೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದೇವೆ. ಇನ್ನು ಡಾಕ್ಟರ್ ಸಾಕಷ್ಟು ಮಾಹಿತಿಯನ್ನು ಕೊಟ್ಟರು, ಹೇಗೆ ಕಾಣಿಸಿಕೊಳ್ತದೆ ಮತ್ತು ಕಾರಣಗಳು ಏನು ಅನ್ನುವಂಥ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಇನ್ನು ಡಾಕ್ಟರ್, ನಾನು ಮುಂದಿನ ಪ್ರಶ್ನೆಯನ್ನು ಕೇಳೋದಿದ್ರೆ, ಅಂದರೆ ಈಗ ಒಂದು ಆರಂಭಿಕ ಲಕ್ಷಣಗಳು ಕಂಡು ಬಂದ ತಕ್ಷಣ ಬಾಯಿಗೆ ಕ್ಯಾನ್ಸರ್ಗೆ ಇದೊಂದು ಟರ್ನ್ ಆಗುವಂಥ ಒಂದು ಹಂತ ಏನಿದೆ, ಆ ನಂತರದ ಹಂತವನ್ನು ನಾವು ತಡೆಗಟ್ಟಲಿಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದ್ದು? ಈಗ ನಾನು ಹೇಳಿದಾಗೆ, ನಿಮ್ಗೆ ಆ ಬಿಳಿ ಮಚ್ಚೆ ಅಂತ ಒಂದು ಬದಲಾವಣೆ ಇದ್ರೆ ಅದನ್ನ ಅಲ್ಲಿಗೆ ನಿಮ್ಮ ತಜ್ಞ ವೈದ್ಯರ ಹತ್ರ ಭೇಟಿ ಆದ್ರೆ, ತಜ್ಞ ವೈದ್ಯರು ಮೊದಲನೇದಾಗಿ ಮಾಡ್ತಾರೆ, ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿದೆಯೋ ಇಲ್ಲೋ ಅಂತ ಅದನ್ನ ಗಮನಿಸ್ತಾರೆ ಮೊದಲನೇದಾಗಿ. ಇಲ್ಲ ಆದ್ರೆ ಅದು ಬಹಳ ಸಣ್ಣ ಒಂದು ಸೈಜ್ ನಲ್ಲಿ ಇದ್ರೆ ಅದನ್ನ ಅವರು ತೆಗಿಲಿಕ್ಕೆ ಹೋಗುದಿಲ್ಲ, ಶಸ್ತ್ರಚಿಕಿತ್ಸೆ ಮಾಡಿ ತೆಗಿಲಿಕ್ಕೆ ಹೋಗುದಿಲ್ಲ. ಕೆಲವೊಂದು ಔಷಧಿಗಳನ್ನು ಕೊಡ್ತಾರೆ, ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತೇವೆ, ನಥಿಂಗ್ ಬಟ್ ವಿಟಮಿನ್ಸ್ ಕೊಡಬಹುದು. ಮತ್ತು ನಮ್ಮ ಆಹಾರ ಪದ್ಧತಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕಾಗ್ತದೆ. ನಾವು ಈ ಸೊಪ್ಪು ಮತ್ತು ಫ್ರೂಟ್ಸ್, ಹಣ್ಣುಗಳು ಮತ್ತು ಒಳ್ಳೆ ರೀತಿಯ ಒಂದು ಆಹಾರ, ಪ್ರೋಟೀನ್ ರಿಚ್ ಇರುವಂಥ ಆಹಾರಗಳನ್ನು ನಾವು ತಗೊಳ್ಳೋದ್ರಿಂದ, ಅವರು ಕೊಡುವ ಮೆಡಿಸಿನಿಂದ ಈ ಬಿಳಿ ಮಚ್ಚೆ ಸಣ್ಣದ ಒಂದು ಸೈಜ್ ಇದ್ದರೆ ಅದು ಮತ್ತೆ ಪರಿವರ್ತನೆ ಆಗ್ತದೆ ನಾರ್ಮಲ್. ಮತ್ತು ನೀವು ನೋಡಿದಾಗ ಬಾಯಿಯಲ್ಲಿ ನಮ್ಮ ಒಂದು ಒಳಚರ್ಮ ಇದೆಯಲ್ಲ, ಅದು ಪಿಂಕ್ ಕಲರ್ ಇರ್ತದೆ. ಪಿಂಕ್ ಕಲರ್ ಇದ್ದಿದ್ದು ನಾರ್ಮಲ್, ಅದು ಬಿಳಿ ಆದರೆ ಅದು ಪ್ರಿಮೆಲಿಗ್ನೆನ್ಸಿ. ಪ್ರಿಮೆಲಿಗ್ನೆನ್ಸಿ ಅಂದರೆ ಕ್ಯಾನ್ಸರ್ನ ಮೊದಲನೇ ಲಕ್ಷಣ, ಕ್ಯಾನ್ಸರ್ಗೆ ಹೋಗುವ ಮೊದಲನೇ ಲಕ್ಷಣ. ಅದನ್ನು ನಾವು ತಡೆಗಟ್ಟಬಹುದು, ಈ ಔಷಧಿಗಳಿಂದ ತಡೆಗಟ್ಟಬಹುದು. ಆದರೆ ಆ ಬಿಳಿ ಮಚ್ಚೆ ದೊಡ್ಡದಾಗ್ತಾ ಹೋದರೆ ಶಸ್ತ್ರಚಿಕಿತ್ಸೆಯನ್ನು ತೆಗಿಬೇಕಾಗ್ತದೆ. ಮತ್ತು ನಾನು ಹೇಳಿದಾಗೆ ಅದು ಕೆಂಪಾದರೆ, ಆ ಚಿತ್ರದಲ್ಲಿ ನೀವು ನೋಡ್ಬೋದು, ಈ ಮೇಳಂಗಳದಲ್ಲೆಲ್ಲ ಸುಮಾರು ಭಾಗ ಕೆಂಪಾಗಿ
ಹುಣ್ಣಾಗಿ ಪರಿವರ್ತನೆ ಆಗಿದೆ. ಆ ಕೆಂಪಾದ ಭಾಗ ಎಲ್ಲ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿದೆ. ಆ ಸ್ಟೇಜಿಗೆ ಏನಾದರೂ ಅದು ಹೋದ್ರೆ ನಾವು ಅದನ್ನು ತಡೆಗಟ್ಟಲಿಕ್ಕೆ ಆಗೋದಿಲ್ಲ. ಶಸ್ತ್ರಚಿಕಿತ್ಸಾ ತಜ್ಞರು ಕ್ಯಾನ್ಸರಿಗೆ ಬೇಕಾದಂತಹ ಒಂದು ಟ್ರೀಟ್ಮೆಂಟ್ ಅನ್ನ ಅವರು ಮಾಡಬೇಕಾಗ್ತದೆ. ಬಿಳಿ ಮಚ್ಚೆ ಇದ್ದಾಗಲೇ ನಾವು ಆದಷ್ಟು ನಾವು ಅದನ್ನು ತಡೆಗಟ್ಟಲಿಕ್ಕೆ ಮೊದಲನೇದಾಗಿ ತಂಬಾಕು ಹ್ಯಾಬಿಟ್ ಅನ್ನ ನಿಲ್ಲಿಸಬೇಕು. ಅದು ನಿಲ್ಲಿಸದೆ ನಾವು ಯಾವ ಚಿಕಿತ್ಸೆ ತಗೊಳ್ಳಿಕ್ಕೆ ಸಾಧ್ಯವಿಲ್ಲ. ಅದರ ನಂತರ ನಾವು ಈ ಔಷಧಿಗಳಿಂದ ಮುಂದಿನ ಸ್ಟೇಜ್ ಅನ್ನು ತಡೆಗಟ್ಟಬಹುದಾಗಿದೆ. ಎಸ್, ಏನು ಮುಂದಿನ ಪ್ರಶ್ನೆ ಇರುವಂತಂದ್ರೆ, ಈಗ ಬಾಯಿಗೆ ಬರುವಂತ ಕ್ಯಾನ್ಸರ್ ಕೇವಲ ಬಾಯಿಗೆ ಮಾತ್ರ ಸೀಮಿತ ಆಗಿರ್ತದೆ ಅಥವಾ ಅದು ದೇಹದ ಇತರ ಭಾಗಗಳಿಗೆ ಒಂದು ಹರಡುವಂತ ಸಾಧ್ಯತೆಗಳು ಇರ್ತದ ಅನ್ನುವಂಥದ್ದು? ನೋಡಿ, ಕ್ಯಾನ್ಸರ್ ನೀವು ಯಾವುದೇ ಭಾಗದ ಕ್ಯಾನ್ಸರ್ ಆಗಿರಲಿ, ಬಾಯಿಯ ಕ್ಯಾನ್ಸರ್ ಅಂತಲ್ಲ, ಕ್ಯಾನ್ಸರ್ ಅಂತ ನೀವು ಹೇಳಿದ ಕೂಡಲೇ ಒಂದು ವಿಷಯ ನೆನ್ಪಿಟ್ಕೊಳ್ಬೇಕು, ಅದು ದೇಹದ ಪ್ರತಿಯೊಂದು ಭಾಗಕ್ಕೆ ಹೋಗುವಂತ ಒಂದು ಚಾನ್ಸಸ್ ಇರ್ತದೆ. ಬಾಯೋದೊಂದೇ ಅಂತಲ್ಲ. ಕ್ಯಾನ್ಸರ್ನ ಒಂದು ಡೆಫಿನೇಷನ್ ಹೇಳ್ತೀವಿ, ಕ್ಯಾನ್ಸರ್ ಹೇಳಿದಾಗಲೇ ಅದು ಬೇರೆ ಭಾಗಕ್ಕೆ ಹೋಗ್ತದೆ. ಇಲ್ಲ ಸಣ್ಣ ಪುಟ್ಟ ಗಡ್ಡೆ ಆದರೆ ಅದು ಬೇರೆ ಭಾಗದಲ್ಲಿ ಹೋಗುದಿಲ್ಲ. ನೀವು ಚಿತ್ರದಲ್ಲಿ ನೋಡ್ಬೋದು, ನಾನು ಚಿತ್ರದಲ್ಲಿ ತೋರಿಸಿದ್ದೇನೆ. ನಮ್ಮ ಈ ಬಾಯಿಯ ಒಂದು ಕ್ಯಾನ್ಸರ್, ನೀವು ಸಾಮಾನ್ಯವಾಗಿ ನೀವು ತಿಳ್ಕೊಳ್ಳಿ, ನಮಗೆ ಬಾಯಿಯ ಒಳಪದರ ಚರ್ಮ ಅಥವಾ ನಾಲಿಗೆಗೆ ಕ್ಯಾನ್ಸರ್ ಆಗಿದೆ ಅಂತ ತಿಳ್ಕೊಳ್ಳಿ. ಅಲ್ಲಿ ಅದು ಹುಣ್ಣು ದೊಡ್ಡದಾಗ್ತಾ ಹೋಗ್ತದೆ. ಮೊದಲನೇದಾಗಿ ಅದು ಹುಣ್ಣಿನ ಪ್ರಮಾಣದಲ್ಲಿ ಇರ್ತದೆ, ಕೆಲವು ಬಾರಿ ಗಡ್ಡೆ ರೀತಿ ಇರ್ತದೆ. ಆ ಹುಣ್ಣು ಅಲ್ಲಿಂದ ನಮ್ಮ ಈ ರಕ್ಷಣಾ ಗ್ರಂಥಿಗಳು, ಗಂಟಲಿನ ಎಡಭಾಗ ಅಥವಾ ಬಲಭಾಗದಲ್ಲಿ ಎರಡೂ ಕಡೆ ರಕ್ಷಣಾ ಗ್ರಂಥಿಗಳಿರ್ತದೆ, ಲಿಂಫ್ ನೋಡ್ಸ್ ಅಂತೇವೆ ನಾವು. ಅಲ್ಲಿಗೆ ಅದು ಮೆಟಾಸ್ಟಾಸಿಸ್ ಆಗ್ತದೆ, ಅದು ಸ್ಪ್ರೆಡ್ ಆಗ್ತದೆ. ಅದನ್ನು ಮೊದಲನೇ ಹಂತ. ನಾವು ಆ ಭಾಗದಲ್ಲಿ ನಾವು ಅದನ್ನ ನಿಲ್ಲಿಸದೇ ಇದ್ರೆ, ಶಸ್ತ್ರಚಿಕಿತ್ಸಾ ಅದನ್ನು ತಡೆಗಟ್ಟದೇ ಇದ್ರೆ, ಅಲ್ಲಿಂದ ಇಲ್ಲಿನ ರಕ್ಷಣಾ ಗ್ರಂಥಿಗಳಿಂದ ದೇಹದ ಮೇಜರ್ ಆರ್ಗನ್ಸ್, ಕಿಡ್ನಿ, ಲಂಗ್ಸ್, ಲಿವರ್ ಮತ್ತೆ ಹಾಗೆ ಮೇಜರ್ ಆರ್ಗನ್ಸಿಗೆ ಹೋಗಿ ಅದು ದೊಡ್ಡ ಒಂದು ರೀತಿಯಲ್ಲಿ ಪರಿಣಾಮವನ್ನು ಬೀರುತ್ತದೆ. ಎಸ್. ಇನ್ನು ಬಾಯಿಯ ಕ್ಯಾನ್ಸರ್ ಅನ್ನು ನಾವು ಹೇಗೆ ಪತ್ತೆ ಹಚ್ಚಬಹುದು ಅನ್ನುವಂಥದ್ದು ಡಾಕ್ಟರ್? ಹಾಗೆ ಮತ್ತೊಮ್ಮೆ ಹೇಳ್ತೇನೆ, ಬಾಯಿಯ ಪ್ರತಿಯೊಂದು ಹುಣ್ಣು ಅಥವಾ ಗಡ್ಡೆ ಕ್ಯಾನ್ಸರ್ ಅಲ್ಲ. ಆ ರೀತಿಯ ಲಕ್ಷಣಗಳು ಕಂಡು ಬಂದಾಗ, ಅಂದ್ರೆ ಮೇಜರ್ ಆಗಿ ಒಂದು ಹುಣ್ಣು ಆಗಿದೆ ಅಂತ ತಿಳ್ಕೊಳ್ಳಿ, 2 ವಾರ ಅಥವಾ 3 ವಾರ ಆದ್ರೂ ಏನ್ ಮಾಡಿದ್ರು ಆ ಹುಣ್ಣು ಗುಣ ಆಗ್ತಾ ಇಲ್ಲ. ನಿಮ್ಗೆ ಮೊದಲನೇದಾಗಿ ಏನ್ ಮಾಡ್ತಾರೆ, ಫಿಸಿಷಿಯನ್ಸ್ ಹತ್ರ ಹೋದ್ರೆ ಅವ್ರು ಏನ್ ಮಾಡ್ತಾರೆ, ಒಂದು ಆಂಟಿಬಯೋಟಿಕ್ ಕೊಡ್ತಾರೆ. ನೀವು ಅಥವಾ ದಂತ ವೈದ್ಯನ ಹತ್ರ ಹೋದ್ರೆ ಒಂದು ಆಂಟಿಬಯೋಟಿಕ್ ಕೊಡ್ತಾರೆ. ಆ ಹುಣ್ಣು ಗುಣ ಆಗ್ಬೇಕು. ಈವನ್ ನಮ್ಮ ರಿಕರೆಂಟ್ ಆಪ್ತಸ್ ಅಲ್ಸರ್ ಕೂಡ ಗುಣ ಆಗ್ಬೇಕು 2 ಅಥವಾ 3 ವಾರದಲ್ಲಿ. 2 ಅಥವಾ 3 ವಾರದಲ್ಲೂ ಆ ಹುಣ್ಣು ಗುಣ ಆಗ್ತಿಲ್ಲ ಅಂತ ಅನ್ಸಿದ್ರೆ ನೀವು ಕೂಡಲೇ ತಜ್ಞ ವೈದ್ಯರನ್ನ ಭೇಟಿ ಆಗ್ಬೇಕು. ಹತ್ತಿರದ ದಂತ ವೈದ್ಯರು ಅಥವಾ ದಂತ ವೈದ್ಯ ಕಾಲೇಜು, ನಮ್ಮ ಯೆನೆಪೋಯ ಡೆಂಟಲ್ ಕಾಲೇಜಿಗೆ ಬಂದ್ರೆ ನುರಿತ ತಜ್ಞ ವೈದ್ಯರಿಂದ ಅದನ್ನು ಪರೀಕ್ಷೆ ಮಾಡಿಸ್ಕೊಳ್ಬೇಕು. ಮೊದಲನೇದಾಗಿ ಅವ್ರು ಕ್ಯಾನ್ಸರ್ ಅಂತ ಅವ್ರಿಗೆ ಏನಾದ್ರು ಡೌಟ್ ಬಂದ್ರೆ ಅದನ್ನ ಬಯಾಪ್ಸಿ ಅಂತ ಹೇಳ್ತಾರೆ. ಬಯಾಪ್ಸಿ ಅಂದ್ರೆ ಸಣ್ಣ ಒಂದು ಭಾಗವನ್ನ ಅವರು ಅದನ್ನ ಕಟ್ ಮಾಡಿ ತೆಗಿತಾರೆ. ತೆಗೆದು ಅದನ್ನ ನಮ್ಮ ರೋಗ ಪತ್ತೆ ಶಾಸ್ತ್ರ ವಿಭಾಗ, ಓರಲ್ ಪೆಥಾಲಜಿ ಡಿಪಾರ್ಟ್ಮೆಂಟ್ಗೆ ಕಳಿಸ್ತಾರೆ. ಅಲ್ಲಿ ನಾವು ಡಿಸೈಡ್ ಮಾಡ್ತೇವೆ ಇದು ಪ್ರೀ ಮೆಲಿಗ್ನೆನ್ಸಿಯಾ ಅಥವಾ ಮೆಲಿಗ್ನೆನ್ಸಿಯಾ ಅಂತ. ಪ್ರೀ ಮೆಲಿಗ್ನೆನ್ಸಿ ಅಂದ್ರೆ ಕ್ಯಾನ್ಸರ್ನ ಮೊದಲನೇ ಹಂತ, ಮೆಲಿಗ್ನೆನ್ಸಿ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗಿದೆ ಅಂತ. ಬಯಾಪ್ಸಿ ಅನ್ನೋದು ನಮಗೆ ಇಂಪಾರ್ಟೆಂಟ್. ಅದರಿಂದ ನಾವು ಪತ್ತೆ ಹಚ್ಚಬಹುದಾಗಿದೆ. ಎಸ್. ಇನ್ನು ಈ ಒಂದು ಬಾಯಿಯ ಕ್ಯಾನ್ಸರ್ ಅನ್ನು ಸಂಪೂರ್ಣವಾಗಿ ನಾವು ಗುಣಪಡಿಸೋದಕ್ಕೆ ಸಾಧ್ಯ ಇದೆಯಾ ಅಥವಾ ಸಾಧ್ಯ ಇದ್ರೆ ಅದಕ್ಕೆ ಚಿಕಿತ್ಸೆಗಳು ಹೇಗೆ ಅನ್ನುವಂಥದ್ದು ಸರ್? ಮೊದಲನೇದಾಗಿ ಯಾವುದೇ ಕ್ಯಾನ್ಸರ್ ಇರಲಿ ಹೆದರುವ ಅವಶ್ಯಕತೆ ಇಲ್ಲ. ಈಗ ತಜ್ಞ ವೈದ್ಯರಿದ್ದಾರೆ, ಎಸ್ಪೆಷಲಿ ಮಂಗಳೂರಿನಲ್ಲಿ ಒಳ್ಳೆಯ ಒಂದು ವ್ಯವಸ್ಥೆ ಇದೆ, ಅತ್ಯಾಧುನಿಕ ಸೌಲಭ್ಯಗಳಿದೆ. ನಮ್ಮ ಯೆನೆಪೋಯ ಡೆಂಟಲ್ ಕಾಲೇಜ್ನಲ್ಲಿ ನುರಿತ ಮುಖ ಮತ್ತು ಬಾಯಿಯ ಶಸ್ತ್ರಚಿಕಿತ್ಸಾ ತಜ್ಞರಿದ್ದಾರೆ. ಬಾಯಿಯ ಕ್ಯಾನ್ಸರ್ನ ಎಲ್ಲ ರೀತಿಯ ಶಸ್ತ್ರಚಿಕಿತ್ಸೆಯನ್ನು ಮಾಡುವ ಒಂದು ವ್ಯವಸ್ಥೆ ಇದೆ. ಅದಲ್ಲದೆ ನಮ್ಮ ಯೆನೆಪೋಯ ಯೂನಿವರ್ಸಿಟಿಯಲ್ಲಿ ಆಂಕಾಲಜಿ ಡಿಪಾರ್ಟ್ಮೆಂಟ್ ಇದೆ. ಆಂಕಾಲಜಿ ಅಂದ್ರೆ ಕ್ಯಾನ್ಸರ್ಗೆ ಸಂಬಂಧ ಎಲ್ಲ ರೀತಿಯ ಕ್ಯಾನ್ಸರ್, ಬಾಯ ಕ್ಯಾನ್ಸರ್ ಅಂತಲ್ಲ, ದೇಹದ ಎಲ್ಲ ರೀತಿಯ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡುವ ವ್ಯವಸ್ಥೆ ಇದೆ. ತಜ್ಞ ವೈದ್ಯರನ್ನ ಭೇಟಿಯಾಗಿ ಮೊದಲನೇದಾಗಿ ಏನ್ ಮಾಡ್ತಾರೆ, ಚಿಕಿತ್ಸೆ ಅಂದ್ರೆ ಈಗ ಒಂದು ಭಾಗ ಈಗ ನೋಡಿ, ಈಗ ಕೆಳದವಡೆ ಒಂದು ಕ್ಯಾನ್ಸರ್ನಿಂದ ಸ್ಪ್ರೆಡ್ ಆಗಿದೆ ಅಂತ ಹೇಳಿದ್ರೆ ಆ ಕೆಳದವಡೆಯನ್ನು ಅವರು ಶಸ್ತ್ರಚಿಕಿತ್ಸೆ ಅಂತ ತೆಗಿಬೇಕಾಗ್ತದೆ. ಅಥವಾ ನಾಲಿಗೆ ಅರ್ಧ ಭಾಗವೋ ಅಥವಾ ಈ ಒಂದು ನಮ್ಮ ಬಕ್ಕಲ್ ಮ್ಯೂಕೋಸಾ ಅಂತೀವಿ, ಚೀಕ್ಸ್, ಆ ಚೀಕ್ಸ್ನ ಭಾಗ ಮೊದಲನೇದಾಗಿ ತೆಗಿತಾರೆ. ಅದ್ರ ಜೊತೆಗೆ ಅದು ಸ್ಪ್ರೆಡ್ ಆಗಿರುವಂಥ ಒಂದು ರೀಜನ್, ಸ್ಪ್ರೆಡ್ ಆಗಿದೆ ಇಲ್ಲಿ ಇರುವಂಥ ರಕ್ಷಣಾ ಗ್ರಂಥಿ ಅಂದರೆ ಲಿಂಫ್ ನೋಡ್ಸ್ ಅಂತೇವೆ, ಅದನ್ನು ಕೂಡ ತೆಗಿಬೇಕಾಗ್ತದೆ. ರ್ಯಾಡಿಕಲ್ ನೆಕ್ ಡಿಸೆಕ್ಷನ್ ಅಂತೇವೆ. ಅಂದರೆ ಇಲ್ಲಿ ನೀವು ಚಿತ್ರದಲ್ಲಿ ಕಾಣ್ಬೋದು, ನಾನು ತೋರಿಸಿದ್ದೇನಲ್ಲಿ, ಇಲ್ಲಿ ಒಂದು ಕ್ಯಾನ್ಸರಿಂದ ಅಫೆಕ್ಟ್ ಆಗಿರುವಂಥ ಭಾಗ ಜೊತೆಗೆ ಗಂಟಲಿನ ಒಂದು ರೀತಿ ಇರುವಂಥ ರಕ್ಷಣಾ ಗ್ರಂಥಿಗಳನ್ನು ಎಲ್ಲ ತೆಗಿಬೇಕಾಗ್ತದೆ. ಅದಕ್ಕೆ ನಾವು ಸರ್ಜಿಕಲ್ ಟ್ರೀಟ್ಮೆಂಟ್ ಅಂತೇವೆ, ರ್ಯಾಡಿಕಲ್ ನೆಕ್ ಡಿಸೆಕ್ಷನ್. ಅದ್ರ ಜೊತೆಗೆ ಕ್ಯಾನ್ಸರ್ನ ಪರಿಣಾಮ
ತುಂಬ ಇದ್ದರೆ, ಅದು ಸ್ಟೇಜ್ ತುಂಬ ಒಂದು ದೊಡ್ಡ ಸ್ಟೇಜ್ ಹೋಗಿದ್ರೆ, ಸ್ಟೇಜ್ 3 ಸ್ಟೇಜ್ 4ಗೆ ಹೋಗಿದ್ರೆ ನಾವು ರೇಡಿಯೋಥೆರಪಿ, ಕೀಮೋಥೆರಪಿ ಅಂತ ಎಲ್ಲ ಒಂದು ಮಾಡಬೇಕಾಗ್ತದೆ. ಅದರ ವ್ಯವಸ್ಥೆ, ಎಲ್ಲ ವ್ಯವಸ್ಥೆ ನಮ್ಮ ಒಂದು ಯೂನಿವರ್ಸಿಟಿ, ಯೆನೆಪೋಯ ಯೂನಿವರ್ಸಿಟಿಯಲ್ಲಿ ಇರೋದ್ರಿಂದ ಮೊದಲನೇದಾಗಿ ತಜ್ಞ ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ತಕ್ಕದಾದಂಥ ಟ್ರೀಟ್ಮೆಂಟನ್ನು ನೀವು ತಗೊಳ್ಬೇಕಾಗ್ತದೆ. ಎಸ್ ಡಾಕ್ಟರ್, ನಾನು ನಿಮ್ಮಿಂದ ಮತ್ತಷ್ಟು ಮಾಹಿತಿಯನ್ನು ಪಡ್ಕೊಳ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಒಂದು ವಿರಾಮ. ಎಸ್ ವೀಕ್ಷಕರು, ಈಗ ಎನ್ ಆರೋಗ್ಯ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಇನ್ನೊಂದು ಸಣ್ಣ ವಿರಾಮದ ನಂತರ. ಎನ್ ಆರೋಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಎಸ್, ನಾವು ಬಾಯಿಯ ಕ್ಯಾನ್ಸರ್ನ ಬಗ್ಗೆ ಮಾತನಾಡ್ತಾ ಇದ್ದೇವೆ. ಯೆನೆಪೋಯ ಡೆಂಟಲ್ ಕಾಲೇಜಿನ ರೋಗ ಪತ್ತೆ ಶಾಸ್ತ್ರ ವಿಭಾಗದ ಪ್ರೊಫೆಸರ್ ಡಾಕ್ಟರ್ ಸುಧೀಂದ್ರ ಪ್ರಭು ಅವರಿಂದ ನಾವು ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ. ಎಸ್ ಡಾಕ್ಟರ್, ನಾನು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡೆ. ಆದರೆ ಇನ್ನೂ ಮುಂದಿನ ಒಂದು ನನ್ನ ಪ್ರಶ್ನೆ ಇರುವಂಥದ್ದು, ಈಗ ತಾವು ಹೇಳಿದ್ರಿ ಪ್ರಮುಖವಾಗಿ ಕಾರಣ ಆಗಿರುವಂಥದ್ದು ತಂಬಾಕು ಅನ್ನುವಂಥದ್ದು ಬಾಯಿಯ ಕ್ಯಾನ್ಸರ್ಗೆ. ಈ ತಂಬಾಕು ಅಲ್ಲದೆ ಬೇರೆ ಏನೆಲ್ಲ ಕಾರಣಗಳಿಂದಾಗಿ ಒಂದು ಕ್ಯಾನ್ಸರ್ ಬರ್ತದೆ ಅನ್ನುವಂಥದ್ದು? ಸಾಮಾನ್ಯವಾಗಿ ತಂಬಾಕು, ನಾನು ಹೇಳಿದಾಗೆ ತಂಬಾಕಿನಿಂದನೇ ಕ್ಯಾನ್ಸರ್, ಬಾಯಿ ಒಂದು ಕ್ಯಾನ್ಸರ್ ಬರೋದು. ಆದರೆ ಈಗ ನಾವು ಕೆಲವೊಂದು ಕೇಸಸನ್ನು ಸುಮಾರಾಗಿ ನೋಡ್ತಾ ಇದ್ದೇವೆ. ವಯಸ್ಸಾದವರಲ್ಲಿ ಈ ಹಲ್ಲಿನ ಸೆಟ್ಟನ್ನು ಹಾಕ್ತಾರೆ, ಡೆಂಚರ್ ಅಂತ ಹಾಕಿರ್ತಾರಲ್ಲ, ಅವರು ಸುಮಾರು ಒಂದು 55-60 ವಯಸ್ಸಾಗಿರ್ತದೆ. ಈ ಡೆಂಚರ್ ಕೆಲವು ಏರಿಯಾ, ಶಾರ್ಪ್ ಎಡ್ಜಸ್, ಚೂಪಾದಂಥ ಏರಿಯಾಗಳಿಂದ ಅದು ಪ್ರತಿದಿನ ಅದು ನಿಮ್ಮ ಒಂದು ಬಾಯಿಯ ಒಳಪದರವನ್ನು ಚುಚ್ಚಿ ಅಲ್ಲಿ ಹುಣ್ಣಾಗುವ ಒಂದು ಕಾರಣಗಳಿರ್ತದೆ. ಸುಮಾರು ಆ ಏಜ್ನಲ್ಲಿ ಅವರು ಅದನ್ನ ಪರಿಗಣಿಸೋದಿಲ್ಲ, ಇಗ್ನೋರ್ ಮಾಡ್ತಾ ಇರ್ತಾರೆ, ಜಾಸ್ತಿ ಬೇರೆಯವರಿಗೂ ಹೇಳಲಿಕ್ಕೆ ಹೋಗೋದಿಲ್ಲ. ಆ ಹುಣ್ಣು ದೊಡ್ಡದಾಗ್ತಾ ಹೋದಂಗೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋದನ್ನು ನಾವು ಈಗ ನೋಡ್ತಾ ಇದ್ದೇವೆ. ಅದಲ್ಲದೆ ಕೆಲವೊಮ್ಮೆ ನಾವು ಫಿಲ್ಲಿಂಗ್ ಅನ್ನು ಮಾಡಿರ್ತೇವೆ, ಒಂದು ಈ ಹಲ್ಲಿನ ಕುಳಿಗಳಿಗೆ ಫಿಲ್ಲಿಂಗ್ ಅನ್ನು ಮಾಡ್ತೇವೆ. ಆ ಫಿಲ್ಲಿಂಗ್ ಅಥವಾ ಶಾರ್ಪ್ ಇದ್ರೆ, ಯಾವುದೇ ಭಾಗದಲ್ಲಿ ಅದು ಚುಚ್ಚುತ್ತಾ ಇದ್ರೆ, ಅದು ಹುಣ್ಣಾಗಿ ಆದ್ರೆ ಅದು ಮುಂದೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗೋ ಚಾನ್ಸಸ್ ಇರ್ತದೆ. ಕೆಲವು ಬಾರಿ ಈ ಕಂದು ಬಣ್ಣದ ಮಚ್ಚೆಗಳಿದ್ರೆ, ಎಲ್ಲ ಕಂದು ಬಣ್ಣದ ಮಚ್ಚೆಗಳು ಬಾಯಿನಲ್ಲಿ ಇದ್ರೆ ಕ್ಯಾನ್ಸರ್ ಅಲ್ಲ, ಆದರೆ ಕೆಲವು ಬಾರಿ ಈ ಕಂದು ಬಣ್ಣದ ಮಚ್ಚೆಗಳು ದೊಡ್ಡದಾಗ್ತಾ ಇದ್ರೆ ಅದನ್ನು ಕೂಡ ಯಾವುದೋ ಒಂದು ಇರಿಟೇಷನ್ ಇಂದ ಏನೋ ಒಂದು ಅಲ್ಲಿ ಚುಚ್ಚಿ, ನಾವು ಹಾಕುವ ಡೆಂಚರ್ ಆ ಕಂದು ಬಣ್ಣವನ್ನು ಚುಚ್ಚಿ ಆ ಕಂದು ಬಣ್ಣದ ಮಚ್ಚೆಗಳು ಕ್ಯಾನ್ಸರ್ ಆಗಿ ಪರಿವರ್ತನೆ ಆಗುವಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ತಂಬಾಕು ಮೇಜರ್ ಕಾರಣ ಇದ್ರೂ ಕೂಡ ಮೊದಲನೇದಾಗಿ ನಾವೇನು ಮಾಡಬೇಕು, ಬಾಯಿನಲ್ಲಿ ಹುಣ್ಣು ಭಾಳ ದಿನಗಳಿದ್ರೆ, ಗಡ್ಡೆಗಳು ಭಾಳ ದಿನ ಇದ್ದರೆ ಗುಣ ಆಗ್ತಾ ಇಲ್ಲ ಅಂದರೆ ಅದನ್ನು ನಾವು ಮೊದಲನೇದಾಗಿ ದಂತ ವೈದ್ಯರು, ತಜ್ಞ ವೈದ್ಯರನ್ನು ನಾವು ಭೇಟಿ ಮಾಡಿದರೆ ಒಳ್ಳೆಯದಾಗ್ತದೆ. ಎಸ್, ಇನ್ನು ಈ ಒಂದು ತಂಬಾಕು ಹಾಗೂ ಮದ್ಯಪಾನ ವ್ಯಸನದಿಂದ ಹೇಗೆ ಬರಬಹುದು ಅನ್ನುವಂಥದ್ದು, ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ಇಂಥ ಸಂದರ್ಭದಲ್ಲಿ ಒಂದು ಜನರಿಗೆ ಅರಿವಾಗುವಂಥದ್ದು, ಎಸ್ ನಾವು ಇಂಥ ಒಂದು ಕ್ಯಾನ್ಸರ್ಗೆ ತುತ್ತಾಗಿದ್ದೇವೆ ಅನ್ನುವಂಥದ್ದು. ಆ ಸಂದರ್ಭದಲ್ಲಿ ಅವರು ಅದರಿಂದ ಹೊರಗೆ ಬರೋದಕ್ಕೆ ತುಂಬಾ ಒಂದು ಪ್ರಯತ್ನಗಳನ್ನು ಮಾಡ್ತಾರೆ. ಅಂದರೆ ಹೇಗೆ ಒಂದು ಸುಲಭವಾಗಿ ಹೊರಗೆ ಬರಬಹುದು ಅನ್ನುವಂಥದ್ದು? ಮೊದಲನೇದಾಗಿ ನೋಡಿ, ನಮ್ಮ ಜೀವನ ಶೈಲಿ ಏನಾಗಿದೆ ಈಗ ಅಂದರೆ, ಒತ್ತಡದಿಂದ ಪ್ರತಿಯೊಬ್ಬ ಮನುಷ್ಯನಿಗೆ ಒಂದಲ್ಲ ರೀತಿ ಒಂದು ಒತ್ತಡ ಇದ್ದೇ ಇರ್ತದೆ. ಅದು ಯಾವುದೇ ಪ್ರೊಫೆಷನ್ ಇರಲಿ, ಒತ್ತಡ ರಹಿತ ಜೀವನ ಈಗ ಸಾಧ್ಯವೇ ಇಲ್ಲ, ಹಾಗಾಗಿ ಹೋಗಿದೆ. ಹಾಗಾಗಿ ಸ್ವಾಭಾವಿಕವಾಗಿ ಈ ರೀತಿಯ ಗೀಳುಗಳಿಗೆ, ಹ್ಯಾಬಿಟ್ಸ್ಗೆ ಬೀಳೋದು ಸಾಮಾನ್ಯ, ಅದು ಯಾರ ತಪ್ಪಲ್ಲ. ಆದರೆ ಅದರಿಂದ ಆಗುವ ಪರಿಣಾಮಗಳನ್ನು ನಾವು ಪರಿಗಣಿಸಿ ನಮ್ಮ ಜೊತೆಗಿರುವ ನಮ್ಮ ಫ್ಯಾಮಿಲಿ ಅವರ ಬಗ್ಗೆ ಎಲ್ಲ ನಾವು ಅದನ್ನು ಯೋಚನೆ ಮಾಡಿ ಅದರಿಂದ ಹೊರಗೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೊಂದು ಒಳ್ಳೆಯದ ಒಂದು ವ್ಯವಸ್ಥೆ ಇದೆ ನಮ್ಮ ಯೆನೆಪೋಯ ಯೂನಿವರ್ಸಿಟಿಯಲ್ಲಿ, ಸೆಂಟರ್ ಫಾರ್ ಸಬ್ಸ್ಟೆನ್ಸ್ ಅಬ್ಯೂಸ್ ಪ್ರಿವೆನ್ಷನ್ ಅಂತ. ಬರೀ ತಂಬಾಕಂತಲ್ಲ, ಮದ್ಯವ್ಯಸನ ಅಂತಲ್ಲ, ಎಲ್ಲ ರೀತಿಯ ಡ್ರಗ್ಸ್ ಕೂಡ ಅದರಿಂದ ಹೊರಗೆ ಬರುವಂತಹ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಸೆಂಟರ್ ನಮ್ಮಲ್ಲಿ ಉಂಟು. ಇದರಲ್ಲಿ ಬಾಯಿಯ ಕ್ಯಾನ್ಸರಿಗೆ ಸಂಬಂಧಪಟ್ಟ ತಜ್ಞರು, ಸೈಕಿಯಾಟ್ರಿಸ್ಟ್, ಕ್ಲಿನಿಕಲ್ ಸೈಕಿಯಾಟ್ರಿಸ್ಟು ಮತ್ತು ಮೆಡಿಕಲ್ ಕಾಲೇಜಿಂದನೂ ನುರಿತ ತಜ್ಞರು ಒಳಗೊಂಡ ಒಂದು ತಂಡ ಇದು ಇವರಿಗೆ ಇಂಥ ಜನರಿಗೆ ಹೆಲ್ಪ್ ಮಾಡ್ತದೆ. ಬೇಸಿಕಲಿ ಇವರಿಗೆ ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ, ಮೊದಲನೇದಾಗಿ ಕೌನ್ಸಿಲಿಂಗ್ ಮಾಡಬೇಕಾಗ್ತದೆ. ಸ್ಲೋಲಿ ಅದನ್ನು ಹ್ಯಾಬಿಟನ್ನು ನಾವು ಹ್ಯಾಬಿಟಿಂದ ಹೊರಗಡೆ ಬರಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಒಂದೇ ದಿನದಲ್ಲಿ ಈಗ 10 ವರ್ಷ ಸಿಗರೇಟ್ ಸೇದವರಿಗೆ ಒಂದೇ ದಿನದಲ್ಲಿ ಸಿಗರೇಟ್ ಸೇದೊಂದು ಬಿಡು ಅಂದ್ರೆ ಆಗೋದಿಲ್ಲ, ಯಾರಿಗೂ ಸಾಧ್ಯವಿಲ್ಲ. ಗುಟ್ಕಾ ಹಾಕೋರಿಗೆ ನಾಳೆಯಿಂದ ಗುಟ್ಕಾ ನಿಲ್ಸು ಅಂತ ಯಾರಿಗೂ ಸಾಧ್ಯವಾಗುದಿಲ್ಲ. ಅದನ್ನು ಸ್ಲೋಲಿ ನಾವು ಪ್ರತಿನಿತ್ಯ ಅದನ್ನ ಕಡಿಮೆ ಮಾಡ್ತಾ ಬಂದು ನುರಿತ ವೈದ್ಯರ ಒಂದು ಸಲಹೆ ಮೇರೆಗೆ, ಕ್ಲಿನಿಕಲ್ ಸೈಕಾಲಜಿಸ್ಟ್ ಅವರ ಕೌನ್ಸಿಲಿಂಗ್ ಜೊತೆಗೆ ನಾವು ಅದರಿಂದ ಸ್ಲೋಲಿ ಹೊರಗಡೆ ಬರ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಪ್ರಯತ್ನ ಮಾಡಿದ್ರೆ ಅದು ಖಂಡಿತ ಸಾಧ್ಯ ಉಂಟು. ಅದರ ವ್ಯವಸ್ಥೆ ನಮ್ಮ ಒಂದು ಹಾಸ್ಪಿಟಲ್ ಇದೆ, ಅಲ್ಲಿ ಬಂದು ತಜ್ಞ ವೈದ್ಯರನ್ನು ಭೇಟಿ ಮಾಡೋದು ಒಳ್ಳೆಯದಾಗ್ತದೆ. ಎಸ್, ಈಗ ಇನ್ನೊಂದು ಮಾತಿರುವಂತದ್ದು, ಪ್ರಿವೆನ್ಷನ್ ಇಸ್ ಆಲ್ವೇಸ್ ಬೆಟರ್ ದ್ಯಾನ್ ಕ್ಯೂರ್ ಅನ್ನುವಂಥದ್ದು. ಇನ್ನು ಕ್ಯಾನ್ಸರ್ ಬರದಂತೆ ಮುಂಜಾಗ್ರತಾ ಕ್ರಮಗಳನ್ನ ಏನಾದರೂ ನಾವು ಕೈಗೊಳ್ಳಬಹುದಾ ಅನ್ನುವಂಥದ್ದು? ಮುಂಜಾಗ್ರತಾ ಕ್ರಮ ನೋಡಿ, ಬಿ ಸ್ಮಾರ್ಟ್ ಡೋಂಟ್ ಸ್ಟಾರ್ಟ್ ಅಂತ. ಯಾವುದೇ ರೀತಿಯ ಈ ಗೀಳುಗಳಿಗೆ ನಾವು ಬೀಳಬಾರದು.
ಗುಟ್ಕಾ ಇದೆ ನೋಡಿ, ಗುಟ್ಕಾದಲ್ಲಿ ಬರೀ ತಂಬಾಕಿರೋದಿಲ್ಲ, ತಂಬಾಕಿನ ಜೊತೆ ಬೇರೆ ಬೇರೆ ಕೆಮಿಕಲ್ಸ್ ಹಾಕಿರ್ತಾರೆ ಅವರು. ನೀವು ಗೀಳಿಗೆ ಬೀಳ್ಬೇಕಂತ ಹ್ಯಾಬಿಟ್ ನಿಮ್ಗೆ ಅದು ಕಂಟಿನ್ಯೂ ಆಗ್ಬೇಕಂತ ಬೇರೆ ಬೇರೆ ಕೆಮಿಕಲ್ಸ್ ಆಗಿರ್ತಾರೆ. ಈ ತಂಬಾಕು ಮತ್ತೆ ಬೇರೆ ಯಾವುದೇ ಗೀಳು ಹ್ಯಾಬಿಟ್ ಇಂದ ನಾವು ದೂರ ಇರೋದು ಒಳ್ಳೇದು, ಮೊದಲನೇದಾಗಿ. ಆಮೇಲೆ ಬಾಯಿನಲ್ಲಿ ಯಾವುದೇ ರೀತಿಯ ಗಡ್ಡೆ ಅಥವಾ ಹುಣ್ಣಾಗಿದ್ರೆ ಅದನ್ನ ನಾವು ಇಗ್ನೋರ್ ಮಾಡಬಾರ್ದು. 2 ವಾರ ಅಥವಾ 3 ವಾರದ ತನಕ ಅದು ಗುಣ ಆಗಲಿಲ್ಲ ಅಂದರೆ ಕೂಡಲೇ ತಜ್ಞ ವೈದ್ಯರಿಂದ ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಬೇಕಾಗ್ತದೆ. ಆಮೇಲೆ ನಮ್ಮ ಆಹಾರ ಪದ್ಧತಿಯಲ್ಲಿ ನಾವು ಒಳ್ಳೆ ಆಹಾರ ಬರೀ ಒಂದು ಕ್ಯಾನ್ಸರಿಗಂತಲ್ಲ, ಯಾವುದೇ ರೋಗವನ್ನು ತಡೆಗಟ್ಟಲಿಕ್ಕೆ ನಮಗೆ ಇಮ್ಯುನಿಟಿ ಇಂಪಾರ್ಟೆಂಟ್, ಬಾಡಿಯಲ್ಲಿ ಇಮ್ಯುನಿಟಿ ಇಂಪಾರ್ಟೆಂಟ್. ಕ್ಯಾನ್ಸರನ್ನು ಕೂಡ ತಡೆಗಟ್ಟಲಿಕ್ಕೆ ಇಮ್ಯುನಿಟಿ ಅಂದರೆ ನಮ್ಮ ಒಂದು ಡಿಫೆನ್ಸ್ ಮೆಕ್ಯಾನಿಸಮ್. ಅದಕ್ಕೆ ಆದಷ್ಟು ತರಕಾರಿ, ಸೊಪ್ಪು, ಹಣ್ಣು, ಆ ಥರದೊಂದು ಒಳ್ಳೆಯ ಒಂದು ಆಹಾರ ಪದ್ಧತಿಯನ್ನು ನಾವು ಬೆಳೆಸ್ಕೊಂಡ್ರೆ, ಹ್ಯಾಬಿಟ್ಟಿನಿಂದ ದೂರ ಇದ್ದರೆ ನಾವು ಮತ್ತೆ ಹೇಳಲಿಕ್ಕೆ ಬೆಳ್ತಾನೆ ಬಾಯಲ್ಲಿ ಅಥವಾ ಡೆಂಚರ್ ಅಥವಾ ಒಂದು ಫಿಲ್ಲಿಂಗ್ ಏನಾದರೂ ಬಾಯಲ್ಲಿ ದಂತ ವೈದ್ಯರು ಅದನ್ನು ಹಾಕಿದರೆ ಅದರಿಂದ ಏನಾದರೂ ಹುಣ್ಣು ಅಥವಾ ಗಡ್ಡೆ ಆಗ್ತಿದೆಯಾ ನೋಡಬೇಕು. ಏನಾದರೂ ತೊಂದರೆ ಆಗ್ತಿದ್ರೆ ಕೂಡಲೇ ದಂತ ವೈದ್ಯರನ್ನ ಭೇಟಿ ಮಾಡಿ ಅದನ್ನು ನಾವು ಆ ಏರಿಯಾ ಸ್ಮೂತ್ ಮಾಡಬೇಕಾಗ್ತದೆ. ಅದನ್ನು ಇಗ್ನೋರ್ ಮಾಡದೆ ನಾವೊಂದು ತಡೆಗಟ್ಟಬಹುದಾಗಿದೆ. ಎಸ್, ಇನ್ನು ಸಾಮಾನ್ಯವಾಗಿ ಚಿಕಿತ್ಸೆ ಲಭ್ಯ ಇದೆ ಅಂತ ತಾವು ಹೇಳಿದ್ರಿ. ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಲಾಗ್ತದೆ ಅನ್ನುವಂಥ ಬಗ್ಗೆ ಕೂಡ ತಾವು ಮಾಹಿತಿಯನ್ನು ನೀಡಿದ್ರಿ. ಏನು ಅಂತ ಹೇಳಿದ್ರೆ, ಕೆಲವರಲ್ಲಿ ಒಂದು ಕಲ್ಪನೆ ಇರುವಂಥದ್ದು ಅಂದ್ರೆ ಇದಕ್ಕೆಲ್ಲ ಚಿಕಿತ್ಸೆ ಒಂದು ಲಾಂಗ್ ಟರ್ಮ್ ಪ್ರೊಸೀಜರ್ ಅನ್ನುವಂಥದ್ದು. ಸಾಮಾನ್ಯವಾಗಿ ಎಷ್ಟು ಸಮಯ ಬೇಕಾಗ್ತದೆ ಅನ್ನುವಂಥದ್ದು ಡಾಕ್ಟರ್ ಈ ಒಂದು ಚಿಕಿತ್ಸೆಗೆ? ಈಗ ನೋಡಿ, ಅದು ಸ್ಟೇಜ್ ಆಫ್ ದ ಕ್ಯಾನ್ಸರ್ ಮೇಲೆ ಡಿಪೆಂಡ್ ಆಗ್ತದೆ. ನಾನು ಹೇಳಿದೆ ನಿಮಗೆ, ಅದು ಬಾಯಿನಲ್ಲಿ ಹುಣ್ಣು ಬಹಳ ಸಣ್ಣದಿದ್ರೆ, ಅದು ರಕ್ಷಣಾ ಗ್ರಂಥಿಗಳಿಗೆ ಹೋಗದೆ ಇದ್ರೆ, ರಕ್ಷಣಾ ಗ್ರಂಥಿಯಿಂದ ಹೋಗಿ ಮತ್ತೆ ದೇಹದ ಬೇರೆ ಭಾಗದಲ್ಲಿ ಹೋಗಿದ್ರೆ, ಅದು ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್. ಅದು ಸೈಜ್ ಆಫ್ ದ ಟ್ಯೂಮರ್, ಪ್ರೈಮರಿ ಸೈಜ್ ಆಫ್ ದ ಟ್ಯೂಮರ್, ಎಷ್ಟು ದೊಡ್ಡ ಹುಣ್ಣಿದೆ, ಎಷ್ಟು ದೊಡ್ಡ ಕ್ಯಾನ್ಸರ್ ಇದೆ, ಒಂದು. ಎರಡನೇದು ರಕ್ಷಣಾ ಗ್ರಂಥಿಗಳಿಗೆ ಸ್ಪ್ರೆಡ್ ಆಗಿದೆಯಾ ಅಂತ ಎರಡನೇದು, ಅಲ್ಲಿಂದ ಬೇರೆ ದೇಹ ಭಾಗಕ್ಕೆ ಹೋಗಿದೆಯಾ ಮೂರನೇದು. ಅದು ಸ್ಟೇಜ್ ಮೇಲೆ ಡಿಪೆಂಡ್ ಆಗ್ತದೆ. ಯೂಶಲಿ ಮೊದಲನೇದಾಗಿ ನಮ್ಮ ಮುಖ ಮತ್ತು ಬಾಯಿಯ ಶಸ್ತ್ರತಜ್ಞರು ಆ ಕ್ಯಾನ್ಸರ್ನ ಒಂದು ಭಾಗವನ್ನು ಮೊದಲನೇದಾಗಿ ತೆಗಿತಾರೆ. ಅದು ತೆಗೆದು ಅದು ಹಾಸ್ಪಿಟಲೈಸೇಷನ್ ಆಗ್ತದೆ. 2 ವಾರ 3 ವಾರದಲ್ಲಿ ಅದು ಗುಣ ಆಗ್ತದೆ. ಆಮೇಲೆ ರೇಡಿಯೋಥೆರಪಿ ಅಂತ ಕೆಮೊಥೆರಪಿ, ಅದು ಸ್ಟೇಜ್ ಏನಾದರೂ ಜಾಸ್ತಿ ಹೋಗಿದ್ರೆ ಮಾತ್ರ. ಪ್ರತಿಯೊಂದು ಕೇಸಲ್ಲಿ ರೇಡಿಯೋಥೆರಪಿ ಕೆಮೊಥೆರಪಿ ಕೊಡ್ಲಿಕ್ಕಿಲ್ಲ. ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್ ರೇಡಿಯೋಥೆರಪಿ ಕೆಮೊಥೆರಪಿ ಕೆಲವು ತಿಂಗಳು ಕೂಡ ತಗೋಬೇಕಾಗ್ತದೆ. ಅದು 6 ತಿಂಗಳಿಂದ 1 ವರ್ಷ ಆಗ್ಬೋದು. ಅದು ಡಿಪೆಂಡಿಂಗ್ ಅಪಾನ್ ದ ಸ್ಟೇಜ್. ಮತ್ತೊಮ್ಮೆ ನಾವು ಅದರ ಊಹಾಪೋಹಗಳನ್ನು ಮಾಡಿಕೊಂಡು ಹೆದರುವ ಅವಶ್ಯಕತೆ ಇಲ್ಲ. ಮೊದಲನೇದಾಗಿ ನಾವು ವೈದ್ಯರನ್ನು ಭೇಟಿ ಮಾಡಿ ಅದಕ್ಕೆ ಬೇಕಾದಂಥ ಒಂದು ವ್ಯವಸ್ಥೆ ಮಾಡಬೇಕು. ಮೊದಲಿನಂತೆ ಹೆದರುವ ಅವಶ್ಯಕತೆ ಇಲ್ಲ. ಕಂಪ್ಲೀಟ್ ಆಗಿ ನಾವು ಕ್ಯಾನ್ಸರ್ನ ಗುಣಮುಖ ಮಾಡುವಂಥ ವ್ಯವಸ್ಥೆ, ಎಸ್ಪೆಷಲಿ ಮಂಗಳೂರಿನಲ್ಲಿ. ಇಲ್ಲಿಯ ಜನ ಅದೃಷ್ಟವಂತರು ಯಾಕಂದ್ರೆ ಇಲ್ಲಿ ಎಲ್ಲ ರೀತಿಯಂತ ಒಂದು ಕ್ಯಾನ್ಸರ್ಗಳಿಗೆ ಟ್ರೀಟ್ಮೆಂಟ್ ಮಾಡುವ ಒಂದು ವ್ಯವಸ್ಥೆ ಇರೋದ್ರಿಂದ ಹೆದರುವ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಎಸ್, ಧನ್ಯವಾದಗಳು ಡಾಕ್ಟರ್ ಸುಧೀಂದ್ರ ಪ್ರಭು ಅವರೇ, ನಮಗೆ ಬಾಯಿಯ ಕ್ಯಾನ್ಸರ್ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ತಿಳಿಸಿಕೊಟ್ರಿ. ಎಸ್ ವೀಕ್ಷಕರೇ, ಇದು ಇವತ್ತಿನ ಎನ್ ಆರೋಗ್ಯ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೇವೆ. ನಿರಂತರ ಸುದ್ದಿ, ಮಾಹಿತಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.